ಬೈದಶ್ರೀ ಮಹಿಳಾ ಕುಣಿತ ಭಜನಾ ಮಂಡಳಿ ಎರ್ಮಾಳು ಬಡ 50ನೇ ಕುಣಿತ ಭಜನೆಯ ಸಂದರ್ಭದಲ್ಲಿ ಕುಣಿತ ಭಜನೆಯ ಗುರುಗಳಾದ ಶ್ರೀಧರ ಆಚಾರ್ಯ ಪಾದಬೆಟ್ಟು ಅವರನ್ನು ಸನ್ಮಾನಿಸಿ ಅಭಿನಂದನಾ ಪತ್ರವನ್ನು ನೀಡಲಾಯಿತು. ಉಡುಪಿ ಜಿಲ್ಲೆ ಕಾಪು ತಾಲೂಕು ಪಾದೆಬೆಟ್ಟು ಗ್ರಾಮದ ಶ್ಯಾಮರಾಯ ಆಚಾರ್ಯ ಮತ್ತು ಶಾರದಾ ಆಚಾರ್ಯರ ಪುತ್ರನಾದ ಶ್ರೀಧರ್ ಆಚಾರ್ಯ ಪಾದಬೆಟ್ಟು ಇವರು ತನ್ನ ವೃತ್ತಿಯ ಜೊತೆಗೆ ಪ್ರವೃತ್ತಿ ಕುಣಿತ ಭಜನೆಯನ್ನ ಅಪ್ಪಿಕೊಂಡವರು. ಬಾಲ್ಯದಿಂದಲೂ ಸಾಂಸ್ಕೃತಿಕ ಒಲವು ಇದ್ದರೂ ಅವಕಾಶ ಹುಡುಕಾಟದಲ್ಲಿ ಇತ್ತೀಚಿನ 4 ವರ್ಷಗಳಿಂದ ಗಂಭೀರವಾಗಿ ಕುಣಿತ ಭಜನೆಯಲ್ಲಿ ತೊಡಗಿಸಿಕೊಂಡವರು. ಹಳ್ಳಿಗಳಲ್ಲಿರುವ ಅವಕಾಶ ವಂಚಿತ ಹೆಣ್ಣು ಮಕ್ಕಳನ್ನ ವಯಸ್ಸಿನ ಮಿತಿಯನ್ನ ಪರಿಗಣಿಸದೆ ಜಾತಿ ಧರ್ಮದ ಎಲ್ಲೆ ಮೀರಿ ಕುಣಿತ ಭಜನೆಯ ಮೂಲಕ ವೇದಿಕೆಗೆ ತಂದವರು. ಪಲೆಮಾರು, ಕಟಪಾಡಿ, ಇನ್ನ, ಎಲ್ಲೂರು, ಎರ್ಮಾಳ್, ಪಣಿಯೂರು, ಉಚ್ಚಿಲ, ಕಾಪು, ಪಡುಬಿದ್ರಿ, ಸಾಲಿಗ್ರಾಮ ಹೀಗೆ ವಿವಿಧ ಊರುಗಳಲ್ಲಿ ಸುಮಾರು 17 ಕುಣಿತ ಭಜನೆಯ ತಂಡಗಳನ್ನು ಹುಟ್ಟು ಹಾಕಿದ್ದಲ್ಲದೆ 200ಕ್ಕೂ ಹೆಚ್ಚು ಭಜನೆಯ ಪ್ರದರ್ಶನವನ್ನ ನೀಡಿರುತ್ತಾರೆ. ದೇವಸ್ಥಾನ, ದೈವಸ್ಥಾನ, ಮಠ, ಮಂದಿರ, ಉತ್ಸವಗಳು, ಮೆರವಣಿಗೆಗಳು, ವಾರ್ಷಿಕೋತ್ಸವ ಕಾರ್ಯಕ್ರಮ, ಮಂಗಳ ಕಾರ್ಯಕ್ರಮಗಳು ಹೀಗೆ ಲಭ್ಯ ವೇದಿಕೆಯನ್ನ ಬಳಸಿಕೊಂಡು ಪರೋಕ್ಷವಾಗಿ ಮಹಿಳೆಯರ ಬಲವರ್ಧನೆಗಾಗಿ ಶ್ರಮಿಸುತ್ತಿದ್ದಾರೆ. ಶ್ರೀಯುತರು ಶ್ರೀ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಪಾದೆಬೆಟ್ಟು ಇದರ ಕಾರ್ಯದರ್ಶಿಯಾಗಿ ಸರ್ವ ಸಮುದಾಯಗಳ ಸಭ್ಯ ಒಡನಾಟದಲ್ಲಿ ತನ್ನ ಸಾಧನೆಯನ್ನ ಮುಂದುವರೆಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎರ್ಮಾಳು ಬೈದಶ್ರೀ ಮಹಿಳಾ ಕುಣಿತ ಭಜನಾ ಮಂಡಳಿಯು ಎರ್ಮಾಳು ಬ್ರಹ್ಮ ಬೈದರ್ಗಳ ಗರಡಿಯಲ್ಲಿ ಪ್ರಥಮವಾಗಿ ಕುಣಿತ ಭಜನೆಯನ್ನ ಪ್ರದರ್ಶಿಸಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ಕುಣಿತ ಭಜನೆಯನ್ನ ನೀಡುತ್ತಾ ಇದೀಗ 50ನೇ ಪ್ರದರ್ಶನವನ್ನ ಎರ್ಮಾಳಿನಲ್ಲಿ ನಡೆದ ರಕ್ಷಿತ್ ರವರ ಮೆಹಂದಿ ಕಾರ್ಯಕ್ರಮದಲ್ಲಿ ಕುಣಿತ ಭಜನೆ ನೀಡುವ ಮೂಲಕ ಕುಣಿತ ಭಜನೆಯಲ್ಲಿ ಮೈಲಿಗಲ್ಲನ್ನ ಸ್ಥಾಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪಡುಬಿದ್ರೆ. Pull up the flicks and I take it on gear. Pull up the hands and I feel no fear. I dig it on. I sick a John. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.